ಬೊಲೆರೋ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದ್ದು 6 ಮಂದಿ ಸ್ಥಳದಲ್ಲೇ ಮೃತಪಟ್ಟಂತಹ ದಾರುಣ ಘಟನೆ ಹುಣಸೂರು ತಾಲೂಕಿನ ಕಲ್ಬೆಟ್ಟ ರಸ್ತೆಯಲ್ಲಿ ನಡೆದಿದೆ. 3 ಗಾಯಗೊಂಡಿದ್ದು ಅವರನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಡಿಕೇರಿಯ ಪಾಲಿಬೆಟ್ಟ ನಿವಾಸಿಗಳಾದ ಚಾಲಕ ಸಂತೋಷ್, ಅನಿಲ್, ಬಾಬು, ರಾಜೇಶ್, ದಯಾನಂದ್, ವಿನೀತ್ ಸ್ಥಳದಲ್ಲೇ ಮೃತಪಟ್ಟವರು. ಸ್ನೇಹಿತ ಸದಾನಂದ ಎಂಬವರ ಮದುವೆಯನ್ನ ಮುಗಿಸಿಕೊಂಡು ಹುಣಸೂರಿನಿಂದ ಪಾಲಿಬೆಟ್ಟಕ್ಕೆ ಬರ್ತಾ ಇದ್ದಾಗ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಜೀಪ್ ಸಂಪೂರ್ಣ ಜಖಮಾಗಿದೆ. ವಾಹನದಲ್ಲಿ ಒಟ್ಟು 9 ಜನರು ಪ್ರಯಾಣವನ್ನ ಮಾಡ್ತಾ ಇದ್ದು ಅಪಘಾತದ ರಭಸಕ್ಕೆ 6 ಜನರ ಜೀವ ಕುಳಿತಲ್ಲೇ ಹಾರಿ ಹೋಗಿದೆ. ಸುದ್ದಿ ತಿಳಿದು ಘಟನಾ ಸ್ಥಳಕ್ಕೆ ಬಂದಂತಹ ಹುಣಸೂರು ಗ್ರಾಮಾಂತರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ.